ತಗೊಂಡು ಅಲ್ಲಿ ಹೋಗಿ ನೇವಲ್ ಪ್ರೆಸೆನ್ಸ್ ಇಟ್ಟಿದ್ದಾರೆ. ಚೈನಾ ಮಾಡಲ್ ಏನೋ ಇಂಡಿಯಾ ಜೊತೆಗೆ ನಾವು ಜಗಳ ಮಾಡಲಿಕ್ಕೆ ಆಗಲ್ಲ ಅನ್ನೋ, ಇಂಡಿಯಾ ಸುತ್ತಮುತ್ತಲದಲ್ಲಿ ಏನು ದೇಶ ಇದೆ ಆ ದೇಶ ಜೊತೆಗೆ ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಆ ದೇಶದಲ್ಲಿ ಅವರು ಪ್ರೆಸೆನ್ಸ್ ಎಸ್ಟಾಬ್ಲಿಷ್ ಮಾಡಿ ಅಲ್ಲಿருந்து ನಮ್ಮ ದೇಶ ಕಂಟ್ರೋಲ್ ಮಾಡಿ. ನಮಗೆ ಗೊತ್ತಿರುತ್ತೆ, ನಮ್ಮ ಮ್ಯಾಪ್ ತಾವು ನೋಡುವಾಗ ಇಂಡಿಯಾ ಕೆಳಗಡೆ ಶ್ರೀಲಂಕಾ ಇದೆ, ಇಂಡಿಯಾಕ್ಕೆ ಒಂದು ಸೈಡ್ನಲ್ಲಿ ಮಿಯಾನ್ಮಾರ್ ಇದೆ, ಇಂಡಿಯಾಕ್ಕೆ ಒಂದು ಸೈಡ್ನಲ್ಲಿ ಗಾದರ್ ಪೋರ್ಟ್ ಇರಾನ್ ಪಾಕಿಸ್ತಾನ್ ಬಾರ್ಡರ್ ಬರ್ತದೆ ಅಲ್ಲಿದೆ. ಇನ್ನು 3 ಕಡೆ ತಗೊಳ್ಳುವಾಗ ಇಂಡಿಯಾಕ್ಕೊಂದು ಚೆಕ್ ಮಾಡಲಿಕ್ಕೆ ಆಗ್ತದೇನೋ ಪಾಕಿಸ್ತಾನ ಹೊರಟಿದ್ದಾರೆ. ಬಟ್ ಅದೇ ಸಮಯದಲ್ಲಿ ಅವರು ಈ ಕಡೆ ಬರುವಾಗ ಮೋಡಿಜಿ ಆ ಕಡೆ ಹೋಗ್ತಾರೆ. ಸೊ ಅವರು ಬಂದು ಶ್ರೀಲಂಕಾ ಮಿಯಾನ್ಮಾರ್ ಇಲ್ಲಿ ಬರುವಾಗ ನಾವು ಫಿಲಿಪೈನ್ಸ್ ಇಂಡೋನೇಷ್ಯಾ ಅಲ್ಲಿ ನಮ್ಮ ಬೋಟ್ ಹೋಗ್ತಾ ಇದೆ. ಇದೆಲ್ಲ ವರ್ಲ್ಡ್ ಮಾಡೆಲ್ನಲ್ಲಿ ಒಂದು ಇಂಡಿಯಾ ನಮಗೆ ಗೊತ್ತಿರ್ತದೆ 1 ಲಕ್ಷ ವರ್ಷ ಹಿಸ್ಟ್ರಿದಲ್ಲಿ ಯಾವುದೇ ಒಂದು ಸಾರಿ ಕೂಡ ಇಂಡಿಯಾ ಯಾವುದೇ ಒಂದು ಕಂಟ್ರಿಗೆ ನಾವಾಗಿ ಅಟ್ಯಾಕ್ ಮಾಡಿಲ್ಲ. ನಮ್ಮ ಹಿಸ್ಟ್ರಿದಲ್ಲಿ ವಿ ನೆವರ್ ವರ್ ದಿ ಅಗ್ರೆಸರ್, ನಾವು ಹೋಗಿ ಅಟ್ಯಾಕ್ ಮಾಡಿಲ್ಲ. ಬಟ್ ಅಟ್ಯಾಕ್ ಮಾಡುವಾಗ ಡಿಫೆಂಡ್ ಮಾಡಿಕೊಂಡೇ ಬಂದಿದ್ದೀವಿ. ಅದು ಖಿಲ್ಜಿ ಡೈನಾಸ್ಟಿ, ಲೋಧಿ ಡೈನಾಸ್ಟಿ, ಮುಗಲ್ಸು, ತುಂಬ ಅದಕ್ಕೆ ಮುಂಚೆ ತಿಮೂರ್ ಡೈನಾಸ್ಟಿ ತುಂಬ ನಾವು ನೋಡಿಕೊಂಡು ಬಂದಿದ್ದೀವಿ, ಫೇಸ್ ಮಾಡಿಕೊಂಡು ಬಂದಿದ್ದೀವಿ. ಈ ಜಿಯೋ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ನಲ್ಲಿ ನಾವು ನಮ್ಮ ನೇವಲ್ ವಾರ್ಶಿಪ್ಪು ಇವತ್ತು ಆಸ್ಟ್ರೇಲಿಯಾ ಜೊತೆಗೆ ಒಂದು ಕಡೆಯಲ್ಲಿ ಟ್ರೈನಿಂಗ್ನಲ್ಲಿದೆ. ಇನ್ನೊರು 3 ತಿಂಗಳು ಬಿಟ್ಟು ನೋಡಿದ್ದೀರನ್ನ ಇಂಡೋನೇಷ್ಯಾ ಆ ಸ್ಟೇಟ್ ಆಫ್ ಮಲೇಕಾದಲ್ಲಿ ಟ್ರೈನಿಂಗ್ನಲ್ಲಿ ಇರ್ತದೆ. ಇನ್ನೊಂದು 2-3 ಡೇಸ್ ಬಿಟ್ಟು ಹೋಗಿದ್ದೀರನ್ನ ಈ ಕಡೆ ಮಾಲ್ಡೀವ್ಸ್ ಕಡೆಯಲ್ಲಿ, ಮೊರಿಷಿಯಸ್ ಕಡೆಯಲ್ಲಿ ಟ್ರೈನಿಂಗ್ನಲ್ಲಿ ಇರ್ತದೆ. ಇದೆಲ್ಲ ಕೂಡ ನಮ್ಮ ಕಾನ್ಸೆಪ್ಟ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಏನು, ಬಾರ್ಡರ್ ಮಾತ್ರ ನ್ಯಾಷನಲ್ ಸೆಕ್ಯೂರಿಟಿ ಇಲ್ಲ, ನೆಕ್ಸ್ಟ್ 50 ವರ್ಷ ಬಿಟ್ಟು ಏನು ಥ್ರೆಟ್ ಬರ್ತದೆ ಅದು ಕೌಂಟರ್ ಮಾಡಲಿಕ್ಕೆ ನಮ್ಮ ದೇಶ ರೆಡಿ ಆಗಬೇಕನ್ನೋ ಇವತ್ತೇ ನಾವು ಬೇರೆ ಕಡೆ ಹೋಗಲಿಕ್ಕೆ ಶುರು ಮಾಡಿದ್ವಿ. ಚೈನಾ ಅವರು ಇಲ್ಲಿ ತೊಂದರೆ ಕೊಡಲಿಕ್ಕೆ ಹೊರಟು ಬರುವಾಗ ನಾವು ಅದೇ ಥರ ಸ್ಟೇಟ್ ಆಫ್ ಮಲೇಕಾ, ಇಂಡೋನೇಷ್ಯಾ, ಅವ್ರಿಗಿರುವ ಡಿಸ್ಪ್ಯೂಟ್ ಐಲ್ಯಾಂಡ್ ಎಲ್ಲಿ ಇದೆ ಅಲ್ಲಿ ಕೂಡ ಇಂಡಿಯಾ ಡಿಪ್ಲೊಮ್ಯಾಟಿಕ್ ಆಗಿ ಸ್ಟ್ರಾಟಜಿಕ್ ಆಗಿ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಚೈನಾ ನಮಗೊಂದು ಚೆಸ್ ಬೋರ್ಡ್ನಲ್ಲಿ ಚೆಕ್ ಮಾಡುವಾಗ ಅದೇ ಚೆಸ್ ಬೋರ್ಡ್ನಲ್ಲಿ ಚೈನಾಕ್ಕೆ ಇನ್ನೊಂದು ಕಡೆ ಚೆಕ್ ಮಾಡ್ತೀವಿ. ಈ ಕೆಲಸ ಮಾಡೋದು ಒಂದು ಪೊಲಿಟಿಕಲ್ ಪಾರ್ಟಿ ಮಾತ್ರ. ಕಾರಣ ಒಂದು ಪೊಲಿಟಿಕಲ್ ಪಾರ್ಟಿಗೆ ಮಾತ್ರ ಮ್ಯಾಂಡೇಟ್ ಇರ್ತದೆ, ಜನ ಕೊಡುವ ಬೆಂಬಲ, ತಮ್ಮ ಥರ ನನ್ನ ಥರ ನಾರ್ಮಲ್ ಜನ ನಮ್ಮ ಓಟ್ ಮುಖಾಂತರ ಕೊಡುವ ಬೆಂಬಲ ಒಂದು ಪೊಲಿಟಿಕಲ್ ಪಾರ್ಟಿ ರಿಸ್ಕ್ ತಗೊಳ್ಳಿಕ್ಕೆ ಅಲೋ ಮಾಡ್ತದೆ. ಅದಕ್ಕೆ ನಮ್ಮ ರಕ್ಷಣೆಯಲ್ಲಿ, ಸ್ಪೆಷಲಿ ಎಕ್ಸ್ಟರ್ನಲ್ ರಕ್ಷಣೆಯಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಗೂ ದೊಡ್ಡ ರೋಲ್ ಇದೆ. ಸಿಂಪಲ್ ಆಗಿ ತಾವು ಹೇಳ್ಬೇಕನ್ನ, ಪಾರ್ಲಿಮೆಂಟ್ನಲ್ಲಿ ಒಂದು ದೊಡ್ಡ ಜಗಳ ಆಗ್ತಾ ಇದೆ ಲಾಸ್ಟ್ 3 ಡೇಸ್ನಲ್ಲಿ. BJP ಪಾರ್ಟಿ ಒಂದು ಬಿಲ್ ತಗೊಂಡು ಬರ್ತಾ ಇದ್ದಾರೆ. ಒಂದು ಹೆಣ್ಮಗಳು ಮದುವೆ ಮಾಡುವ ವಯಸ್ಸು 21, ಇಷ್ಟು ದಿನ 18 ಇತ್ತು, ಗಂಡು ಮಕ್ಕಳಿಗೂ 21 ಇತ್ತು. ಸೊ BJP ತಗೊಂಡು ಬರುವ ಬಿಲ್ನಲ್ಲಿ ಹೆಣ್ಮಕ್ಕಳಿಗೂ 21 ಆಗ್ತಾ ಇದ್ದೀವಿ. ಇದು ಎಲ್ಲ ಪಕ್ಷ ಅಪೋಸ್ ಮಾಡ್ತಾ ಇದ್ದಾರೆ. ಸೊ BJP ಅವರು ಲೋಕಸಭಾದಲ್ಲಿ ಮೋಸ್ಟ್ಲಿ ಈ ವಾರ ತಗೊಂಡು ಬರಬಹುದು ಈ ಬಿಲ್ಲು. ಇದು ಎಲ್ಲ ಪಕ್ಷ ಅಪೋಸ್ ಮಾಡ್ತಾ ಇದ್ದಾರೆ. ನಾವು ಒಂದು 2-3 ಫ್ರೆಂಡ್ಸಲ್ಲಿ MP ದಲ್ಲಿ ಮಾತಾಡಿದ್ದೀನಿ, ಯಾಕೆ ರೀ ನೀವು ಅಪೋಸ್ ಮಾಡ್ತಾ ಇದ್ದೀರಾ, ಈ ಬಿಲ್ದಲ್ಲಿ ತಪ್ಪೇನಿದೆ? ಹೆಣ್ಮಕ್ಕಳಿಗೂ ಲೀಗಲ್ ಏಜ್ ಟು ಗೆಟ್ ಮ್ಯಾರಿಡ್ 18 ಇಯರ್ಸ್ನಲ್ಲಿ ಒಂದು ಹೆಣ್ಮಕ್ಳು ಮದುವೆ ಮಾಡುವಾಗ ನಮ್ಮ ದೇಶ ಪರಿಸ್ಥಿತಿ ತಾವು ಇಮ್ಯಾಜಿನ್ ಮಾಡಿ, ಅವರು ಮೋಸ್ಟ್ಲಿ ಮಾಸ್ಟರ್ಸ್ ಮುಗಿಯುವಾಗಲೇ ಆ ಟೈಮ್ ಬಂದುಬಿಡ್ತದೆ. ಸೊ ಯಾವುದೇ ಹೆಣ್ಮಗಳು ನಾವು ಮಾಸ್ಟರ್ಸ್ ಕಲಿಸಲ್ಲ, ಅವರು ಎಂಪ್ಲಾಯ್ಮೆಂಟ್ಗೆ ಬರಲ್ಲ, ಅವ್ರ ಶಕ್ತಿ ನಮ್ಮ ದೇಶ ಡೆವಲಪ್ಮೆಂಟ್ಗೆ ನಾವು ಪಡಲಿಕ್ಕೆ ಹೋಗಲ್ಲ. 18-19 ಇಯರ್ಸ್ನಲ್ಲಿ ಆ ಹೆಣ್ಮಕ್ಳಿಗೂ ಒಂದು ಮಗು ಆಗುವಾಗ ಅವರೇ ಒಂದು ಮಗು ಥರ ಮೈಂಡ್ಸೆಟ್ ಇರ್ತದೆ, ಅವರು ಒಂದು ಮಗುಗೆ ತಾಯಿ ಆಗ್ತಾರೆ. ಇದೆಲ್ಲ ಯಾವ ಥರ ಒಂದು ಪ್ರಾಬ್ಲಮ್ ಇಂಟರ್ನಲ್ಲಿ ನಮ್ಮ ದೇಶಕ್ಕೆ ಬರ್ತದೆ. ಇದೇ 21 3 ವರ್ಷ ಸೆಟ್ ಮಾಡುವಾಗ ಇದು ಏನು ಮಾಡ್ತಾ ಇದ್ದಾರೆ, ಜಾಸ್ತಿ ಓದಬೇಕು. ಇಂಡಿಯಾದಲ್ಲಿ ತಮಗೆ ಗೊತ್ತಿರ್ತದೆ 1 ಲಕ್ಷ ಮಗು ಹುಟ್ಟುತ್ತಾರನ್ನ 113 ಮಗು 30 ದಿನಕ್ಕೆ ಮುಂಚೆ ತೀರಿ ಹೋಗ್ತಾ ಇದ್ದಾರೆ. ಎವ್ರಿ 1 lakh baby that is born, 113 babies they die before 30 days. Maternal mortality rate, ಮದರ್ 1 ಲಕ್ಷ ಮದರ್ ಬೇಬೀಸ್ ಕೊಡ್ತಾರೆ, 113 ಮದರ್ 30 ದಿವಸಕ್ಕೆ ಮುಂಚೆ ತೀರಿ ಹೋಗ್ತಾರೆ. ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಯಾಕೆನಾ 17, 16, 18ನಲ್ಲಿ ಒಂದು ತಾಯಿ ಮಗು ಕೊಡುವಾಗ ಆ ತಾಯಿ ಆಲ್ರೆಡಿ ಅನಿಮಿಕ್ ಇರ್ತಾರೆ, ಆಲ್ರೆಡಿ ಬಾಡಿದಲ್ಲಿ ಬಿಲ್ಡಪ್ ಇರಲ್ಲ, ಒಳ್ಳೆಯ ಪ್ರೋಟೀನ್ ಇರಲ್ಲ. ಇದನ್ನು ಅವಾಯ್ಡ್ ಮಾಡಲಿಕ್ಕೆ ನೆಕ್ಸ್ಟ್ ಲೆವೆಲ್ ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ವಿಷನರಿ ಅಪ್ರೋಚ್ ತಗೊಂಡು ಬಂದು ಇಷ್ಟು ದಿನ ಯಾರು ಮುಟ್ಟೇ ಇಲ್ಲ, ಇದು ಮುಟ್ತಾ ಇದ್ದಾರೆ.